ಸೃಷ್ಟಿಕರ್ತನ ಶಾಂತಿ ಮತ್ತು ಕರುಣೆ ನಮ್ಮೆಲ್ಲರ ಮೇಲೆ ಸದಾ ವರ್ಷಿಸಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಜನಾಧಿಕಾರ ಸಮಾವೇಶದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಪಕ್ಷದ ರಾಜ್ಯ ಸಮಿತಿ ಅಧ್ಯಕ್ಷರಾದಂತಹ ಜನಾಬ್ ಅಬ್ದುಲ್ ಮಜೀದ್ ಮೈಸೂರ್ ಅವರೇ, ಈ ಒಂದು ಸಮಾವೇಶವನ್ನ ಉದ್ಘಾಟನೆಗೈದಂತಹ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಆತ್ಮೀಯರು ಆಗಿರುವ ಜನಾಬ್ ಇಲಿಯಾಸ್ ಮೊಹಮ್ಮದ್ ತುಂಬಿರವರೇ, ರಾಷ್ಟ್ರೀಯ ಕಾರ್ಯದರ್ಶಿ ಅಲ್ಫೋನ್ಸ್ ಫ್ರಾಂಕ್ ಅವರೇ, ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ BR ಭಾಸ್ಕರ್ ಪ್ರಸಾದ್ ಅವರೇ, ನನ್ನ ಆತ್ಮೀಯರು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಅಬ್ದುಲ್ ಲತೀಫ್ ಪುತ್ತೂರ್ ಅವರೇ, ಅಫ್ಸರ್ ಕೂಡ್ಲಿಪೇಟೆ ಅವರೇ, ನ್ಯಾಷನಲ್ ವುಮೆನ್ಸ್ ಫ್ರಂಟ್ ಆಫ್ ಇಂಡಿಯಾ ಇದರ ರಾಜ್ಯಾಧ್ಯಕ್ಷರಾದಂತಹ ಫರ್ಜಾನರ್ ಅವರೇ, ವುಮೆನ್ ಇಂಡಿಯಾ ಮೂವ್ಮೆಂಟ್ ಇದರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಶಾಹಿದಾ ತಸ್ನೀಂ ರವರೇ, ವೇದಿಕೆಯಲ್ಲಿರ್ತಕ್ಕಂತಹ ಪಕ್ಷದ ಮತ್ತು ಸಹ ಸಂಘಟನೆಗಳ ಎಲ್ಲ ನಾಯಕರುಗಳೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಆತ್ಮೀಯ ಸಹೋದರರೇ, ಸಹೋದರಿಯರೇ, ಹಿರಿಯರೇ, ಮಹಿಳೆಯರೇ, ಮಕ್ಕಳೇ, ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಜೊತೆ ಸೇರಿದ್ದೇವೆ. ಈ ಒಂದು ಜನಾಧಿಕಾರ ಸಮಾವೇಶದ ವೇದಿಕೆಗೆ ನಾವು ಮರ್ಹೂಮ್ KM ಶರೀಫ್ ಸಾಬ್ರವರ ಹೆಸರನ್ನ ಇಟ್ಟಿದ್ದೇವೆ. ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂತಹ KM ಶರೀಫ್ ಸಾಬ್ರವರು ಇವಾಗ ನಮ್ಮ ಜೊತೆ ಇಲ್ಲದಿರಬಹುದು, ಆದ್ರೆ ಅವರ ಕನಸುಗಳು ನಮ್ಮ ಜೊತೆ ಇದೆ. ಅವರು ಹಾಕಿಕೊಟ್ಟಂತಹ ಆ ಒಂದು ತಳಪಾಯ ಮತ್ತು ಮಾರ್ಗದರ್ಶನದಲ್ಲಿ ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂದೆ ಹೋಗ್ತಾ ಇದೆ. ಅವರಿಗೆ ಒಂದು ಕನಸಿತ್ತು, ಮುಸ್ಲಿಂ ಸಮುದಾಯ ಸಬಲೀಕೃತಗೊಳ್ಬೇಕು, ಮುಸ್ಲಿಂ ಸಮುದಾಯ ಅವರದೇ ಕಾಲ ಮೇಲೆ ನಿಲ್ಬೇಕು, ಅವರಿಗೆ ಅವರದೇ ಆದಂತಹ ಒಂದು ರಾಜಕೀಯ ನೆಲೆ ಇರಬೇಕು, ಅವರ ಸಮಸ್ಯೆಗಳಿಗೆ ಪ್ರತಿಸ್ಪಂದಿಸುವಂತಹ ಕೆಲವೊಂದು ಜನಪ್ರತಿನಿಧಿಗಳು ಮುಸ್ಲಿಂ ಸಮುದಾಯಕ್ಕೆ ಬೇಕು ಅನ್ನುವಂತಹ ಒಂದು ಕನಸನ್ನ ಕಟ್ಟಿದ್ರು. ಬಹುಶಃ ನಮ್ಮ ಈ ಒಂದು ರಾಜಕೀಯ ಪಕ್ಷವನ್ನ ಆರಂಭಿಸಿ ಸುಮಾರು 12 ವರ್ಷಗಳ ಕಾಲ ನಡೆಯುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಅಂತಹ ಅವರ ಕನಸಿನ ಆ ಒಂದು ದೃಷ್ಟಿಕೋನದ ಸಬಲೀಕೃತವಾದಂತಹ ಒಂದು ರಾಜಕೀಯ ವೇದಿಕೆಯನ್ನ ಬಹಳ ಅಚ್ಚುಕಟ್ಟಾಗಿ ನಾವು ಬೆಳೆಸುತ್ತಿದ್ದೇವೆ. ಅವರ ನಿರೀಕ್ಷೆಯಂತೆ ನಮ್ಮಲ್ಲಿ ಹಲವಾರು ಜನಪ್ರತಿನಿಧಿಗಳು ಇವತ್ತು ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆಯಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ 4 ಗ್ರಾಮ ಪಂಚಾಯತಿಯನ್ನ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಬೆಂಬಲದೊಂದಿಗೆ ನಾವು ಅಧಿಕಾರ ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಮುಂದೊಂದು ದಿನ ಕರ್ನಾಟಕ ರಾಜ್ಯದ ಆಳ್ವಿಕೆಯ ಒಂದು ಭಾಗ ಆಗುವುದರಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಬಹಿರಂಗಪಡಿಸ್ತಾ ಇದ್ದೇನೆ ಬಂಧುಗಳೇ. ಈ ಸಂದೇಶವನ್ನು ಎತ್ತಿಕೊಂಡು ಈ ದೇಶದ ಯಾವುದೇ ಮುಕ್ಕು ಮೂಲೆಗೆ ಹೋಗಿದ್ರು ಕೂಡ ಜನತೆ ಈ ಸಂದೇಶವನ್ನು ಸ್ವೀಕರಿಸ್ತಾ ಇದೆ. ಈ ಸಂದೇಶವನ್ನು ತೆಗೆದುಕೊಂಡು ದೂರದ ಬಿಹಾರ ರಾಜ್ಯಕ್ಕೆ ಹೋದೆವು. ರೌಡಿಸಂ ಮತ್ತು ಹಣಬಲದಿಂದ ಅಥವಾ ಅತ್ಯಂತ ಕೆಟ್ಟ ಗುಂಡಿನ ಸುರಿಮಳೆಗೈಯುವಂತಹ ರಾಜಕೀಯದ ಮಧ್ಯೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸ್ಥಳೀಯ ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ, ಸ್ಥಳೀಯವಾದಂತಹ ಚುನಾವಣೆಗಳಲ್ಲಿ ಅಲ್ಲಿ ಗ್ರಾಮ ಪಂಚಾಯತ್ನಿಂದ ಹಿಡಿದು ಬ್ಲಾಕ್ ಪಂಚಾಯತ್ನಿಂದ ಹಿಡಿದು ಅದೇ ರೀತಿ ಜಿಲ್ಲಾ ಪರಿಷತ್ ವರೆಗೆ ಸುಮಾರು 50 ಸ್ಥಾನಗಳನ್ನ ಗೆಲ್ಲಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಭಾರತದಲ್ಲಿ ಭವಿಷ್ಯ ಇದೆ. ಇತ್ತೀಚೆಗೆ ಜಾರ್ಖಂಡ್ ನಲ್ಲಿ ನಡೆದಂತಹ ಪಂಚಾಯತ್ ಚುನಾವಣೆಯಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಸ್ಥಾನ ಮತ್ತು ಬ್ಲಾಕ್ ಪಂಚಾಯತ್ ಅದೇ ರೀತಿ ಇತರ ಪಂಚಾಯತ್ ಸ್ಥಾನಗಳು ಒಟ್ಟು 16 ಸ್ಥಾನಗಳನ್ನ ಜಾರ್ಖಂಡ್ ನಲ್ಲಿ ನಾವು ಗೆಲುವು ಸಾಧಿಸಬೇಕಾದ್ರೆ ಖಂಡಿತವಾಗಿಯೂ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಒಂದು ಭವಿಷ್ಯ ಇದೆ ಬಂಧುಗಳೇ. SDPI ಯನ್ನ ನನ್ನ ರಾಜ್ಯದ ಮಣ್ಣಿಗೆ ಕಾಲಿಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಗರ್ಜಿಸಿದಂತಹ ಯೋಗಿಯ ಆನಾಡಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ 3 ಜಿಲ್ಲಾ ಪಂಚಾಯತ್ ಸ್ಥಾನಗಳನ್ನ ಗೆದ್ದಿದೆ ಅಂತ ಹೇಳಿದ್ರೆ SDPI ಗೆ ಭವಿಷ್ಯ ಇದೆ ಬಂಧುಗಳೇ.
SDPIಗೆ ಭವಿಷ್ಯ, ಆ ಭವಿಷ್ಯವನ್ನ ಕಣ್ಣೂರಿನ ಈ ಮೈದಾನ ಸಾಬೀತುಗೊಳಿಸಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ SDPIಯ ಶಕ್ತಿ ಕೇಂದ್ರ ಅಂತ ಹೇಳ್ತಾರೆ. ರಾಜಕೀಯ ಬಲ್ಲವರು, ನಮ್ಮ ವಿರೋಧಿಗಳು, ನಮ್ಮ ಸ್ನೇಹಿತರು, ನಮ್ಮ ಪರವಾಗಿರುವವರು, ವಿರುದ್ಧವಾಗಿರುವವರು ಎಲ್ಲರೂ ಕೂಡ ಹೇಳುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು SDPIಯ ರಾಜಕೀಯ ಶಕ್ತಿ ಕೇಂದ್ರ. ಅದನ್ನ ಹೌದು ಅಂತ ಹೇಳಿ ಮತ್ತೆ ಮತ್ತೆ ಸಾಬೀತುಪಡಿಸಿದಂತಹ ಈ ಒಂದು ಸುಡು ಬಿಸಿಲಿನಲ್ಲೂ ಕೂಡ ಒಂದು ಇಂಚಿಯೂ ಅಲುಗಾಡದೆ ಕೂತಂತಹ ಈ ಜನಸಮೂಹ ಸಾಕ್ಷಿಯಾಗಿದೆ ಬಂಧುಗಳೇ. SDPIಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಒಂದು ಭವಿಷ್ಯ ಇದೆ ಬಂಧುಗಳೇ. ಈ ಒಂದು ಸಭೆಗೆ ಆಗಮಿಸುವಂತಹ ಸಂದರ್ಭದಲ್ಲಿ ನಾನು ಅಲ್ಲಿಂದ ಇಲ್ಲಿ ತನಕ ನಡೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಬಹಳಷ್ಟು ವ್ಯಕ್ತಿಗಳನ್ನ ಕೈಕುಲುಕುತ್ತಾ ಅವರೊಂದಿಗೆ ಮಾತನಾಡುತ್ತಾ ಮುಗುಳಗುತ್ತಾ ನಾನು ಬಂದಂತಹ ಜನಗಳ ಮುಖವನ್ನ ಒಮ್ಮೆ ನಾನು ಗಮನಿಸಿದೆ ಬಂಧುಗಳೇ. ಗಮನಿಸಿದಂತಹ ಸಂದರ್ಭದಲ್ಲಿ ನನಗೆ ಈ ಪಕ್ಷದ ಆರಂಭದ ಕಾಲಘಟ್ಟ ನೆನಪಾಯಿತು. 2009ರ ಆ ಕಾಲಘಟ್ಟದಲ್ಲಿ ಈ ಪಕ್ಷವನ್ನು ನಾವು ಜನರಿಗೆ ಪರಿಚಯಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಮುಖ ತಿರುಗಿಸಿದಂತಹ, ಅದನ್ನ ದೂಷಿಸಿದಂತಹ ಅಥವಾ ನಮ್ಮನ್ನ ಟೀಕಿಸಿದಂತಹ, ನಮ್ಮನ್ನ ದೂರ ಇರಲಿಕ್ಕೆ ಕರೆ ಕೊಟ್ಟಂತಹ ಅದಷ್ಟು ಮುಖಗಳು ಕೂಡ ಇವತ್ತು ದೊಡ್ಡ ಸಮೂಹವಾಗಿ ಈ ಒಂದು ಮೈದಾನದಲ್ಲಿ ನಮ್ಮ ಜೊತೆ ಬಂದು ಸೇರಿದೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಭವಿಷ್ಯ. ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಮ್ಮ ನಾಯಕರುಗಳು ಹಂಚಿಕೊಂಡ್ರು. ಭಾರತದ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಇಸ್ಲಾಮೋಫೋಬಿಯಾದ ಹೆಸರಲ್ಲಿ ಇಸ್ಲಾಮೋಫೋಬಿಯಾವನ್ನ ಹಬ್ಬಿಕೊಂಡು ಒಂದು ವರ್ಗವನ್ನ ಸಾಮೂಹಿಕವಾಗಿ ಹತ್ಯಾಕಾಂಡ ನಡೆಸುವಂತಹ ಒಂದು ದೊಡ್ಡ ಹುನ್ನಾರವನ್ನ ಈ ದೇಶ ನಡೆಸ್ತಾ ಇದೆ. ಅಂತಹ ಅಕ್ರಮ ದೌರ್ಜನ್ಯ ಅನೀತಿಗಳಿಗೆ ನಮ್ಮನ್ನ ಆಳ್ವಿಕೆ ಮಾಡುವಂತಹ ಸರ್ಕಾರಗಳು ನೇತೃತ್ವವನ್ನ ನೀಡ್ತಾ ಇದೆ. ABVPಯ ಒಂದು ಶಿಬಿರದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯಾನಂದ ಹೇಳ್ತಾನೆ, ನನಗೆ ಹೆಮ್ಮೆ ಇದೆ, ನನ್ನ ಆಳ್ವಿಕೆ ಅವಧಿಯಲ್ಲಿ ಮುಸ್ಲಿಂ ಮಸೀದಿಗಳನ್ನು ಮುಚ್ಚಿಸಿದೆ, ಮುಸ್ಲಿಂ ಮಸೀದಿಗಳ ಆಜಾನ್ಕರ್ಗಳನ್ನ ನಿಲ್ಲಿಸಿದೆ, ಮದ್ರಸೆಗಳಲ್ಲಿ ರಾಷ್ಟ್ರಗೀತೆಯನ್ನ ಕಡ್ಡಾಯಗೊಳಿಸಿದೆ, ಸರ್ಕಾರದಿಂದ ಮದ್ರಸೆಗಳಿಗೆ ಹೋಗ್ತಾ ಇದ್ದಂತಹ ಸಹಾಯಧನವನ್ನ ನಿಲ್ಲಿಸಿದಂತೆ ಕೇಳಿ ಬಹಳ ಹೆಮ್ಮೆಯಿಂದ ಬೀಗ್ತಾನೆ. ಮುಸ್ಲಿಂ ದ್ವೇಷ ಅನ್ನುವಂಥದ್ದು ಅಥವಾ ಇಸ್ಲಾಮೋಫೋಬಿಯಾ ಅನ್ನುವಂಥದ್ದು ಅದು ನಮ್ಮ ರಕ್ತದಲ್ಲಿದೆ ಅಂತ ಕೇಳಿ ತೋರಿಸಿಕೊಂಡು ಹತ್ಯಾಕಾಂಡಕ್ಕೆ ಸಂಚನ್ನ ರೂಪಿಸುವಂತಹ ಈ ವ್ಯವಸ್ಥೆಯ ಬಗ್ಗೆ ನಾವು ಸಿಡಿದೇಳಬೇಕಾಗಿದೆ. ಇಂತಹ ಹಲವಾರು ರಾಜ್ಯಗಳಲ್ಲಿ, ಮಧ್ಯಪ್ರದೇಶಗಳಲ್ಲಿ, ಜಾರ್ಖಂಡ್ ನಲ್ಲಿ, ಅದೇ ರೀತಿ ಬಿಹಾರದಲ್ಲಿ, ಅದೇ ರೀತಿ ಕರ್ನಾಟಕದಲ್ಲಿ ಇಂತಹ ಪ್ರಕ್ರಿಯೆಗಳನ್ನ ಕಣ್ಣು ಮುಚ್ಚಿಕೊಂಡು ಸ್ವಾಗತಿಸುವಂತಹ ನಮ್ಮ ಆಳ್ವಿಕೆ ಪಕ್ಷಗಳಿದೆ. ಮುಖ್ಯಮಂತ್ರಿಗಳು, ನಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರು ಕೂಡ ಇಂತಹ ವಿಚಾರಗಳಲ್ಲಿ ಅವರು ತನ್ನ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡಿದ್ದಾರೆ. ಆದ್ರೆ ನೆನಪಿರಲಿ, ನಿಮಗೆ ನೆನಪಿರಲಿ, ನಿಮ್ಮ ಕಣ್ಣಿಗೆ ಕಟ್ಟಿರುವಂತಹ ಬಟ್ಟೆಯನ್ನ ಬಿಚ್ಚಿಸಿ ಈ ದೇಶದ ಜನತೆ ನಿಮ್ಮನ್ನ ಬೀದಿಯಲ್ಲಿ ಅಟ್ಟಾಡಿಸಿ ಓಡಿಸುವಂತಹ ಒಂದು ದಿನ ಬರ್ಲಿಕ್ಕಿದೆ. ಶ್ರೀಲಂಕಾವನ್ನ ಉದಾಹರಣೆಯಾಗಿ ನೋಡಿ. ಅತಿಯಾಗಿ ಹೇಳ್ತಾ ಇರುವಂತದ್ದಲ್ಲ, ಅಥವಾ ಏನೋ ಉತ್ಸಾಹಭರಿತವಾಗಿ ಹೇಳ್ತಾ ಇರುವಂತದ್ದಲ್ಲ. ದೌರ್ಜನ್ಯಗಳು, ಅನೀತಿ, ಅಕ್ರಮಗಳು ಎಲ್ಲೇ ಮೀರ್ತದೋ ಅಲ್ಲಿರುವಂತಹ ಆಡಳಿತ ವ್ಯವಸ್ಥೆಯ ವಿರುದ್ಧ ಜನ ದಂಗೆ ಎದ್ದೇ ತೀರ್ತಾರೆ ಅನ್ನುವುದಕ್ಕಿರುವಂತಹ ಒಂದು ಪ್ರಸ್ತುತ ಕಾಲಘಟ್ಟದಲ್ಲಿ ಒಂದು ನಿದರ್ಶನವಾಗಿರುವಂತಹ ಉದಾಹರಣೆ ಅಂತ ಹೇಳಿದ್ರೆ ಶ್ರೀಲಂಕಾ. ಸ್ವಲ್ಪ ನೋಡಿ, ಕಲಿಯಿರಿ, ಪಾಠ ಕಲಿಯಿರಿ. ನೀವು ಉತ್ತರ ಪ್ರದೇಶದಲ್ಲಿ ಒಂದು ಮನೆಯಲ್ಲಿ ದನದ ವ್ಯಾಪಾರ ಮಾಡುವಂತಹ ವ್ಯಕ್ತಿ ದನವನ್ನ ಕಳ್ಳತನ ಮಾಡಿದ ಅಂತ ಹೇಳಿ ಆ ವ್ಯಕ್ತಿಯನ್ನ ಹಿಡಿಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತಹ ಮಹಿಳೆ ಅವರು ಪೊಲೀಸರ ಜೊತೆ ಮಾತಿನ ಚಕಮಕಿ ನಡೆಸಿದ್ರು ಅನ್ನುವಂತಹ ಏಕೈಕ ಕಾರಣಕ್ಕಾಗಿ ರೋಶ್ನಿ ಅನ್ನುವಂತಹ ಮಹಿಳೆಯನ್ನ ಪೊಲೀಸರು ಗುಂಡಿಕ್ಕಿಕೊಳ್ಳುವಂತಹ ಕಾಲಘಟ್ಟ. ಅವರ ವಿರುದ್ಧ, ಅವರ ಪರವಾಗಿ ಇಲ್ಲಿ
ಇಡೀ ಆಡಳಿತ ವ್ಯವಸ್ಥೆ ಜೊತೆ ನಿಲ್ತದೆ ಅಂತ ಹೇಳಿದ್ರೆ, ಜಹಂಗೀರ್ಪುರ್ನಲ್ಲಿ ಬುಲ್ಡೋಸರ್ ರಾಜಕೀಯ ಮಾಡಿದಂತಹ ಅಥವಾ ಆರೋಪಿಗಳು ಅಂತ ಹೇಳಿ ಗುರುತಿಸಲ್ಪಟ್ಟಂತಹ ವ್ಯಕ್ತಿಗಳ ಮನೆಗಳನ್ನ ಬುಲ್ಡೋಸರ್ ಮೂಲಕ ನಾಶ ಮಾಡುವಂತಹ ಆ ಪ್ರಕ್ರಿಯೆಗಳು, ಮಧ್ಯಪ್ರದೇಶದಲ್ಲಿ ನಡೆಯುತ್ತಂತಹ ಆ ಒಂದು ಪ್ರಕ್ರಿಯೆಗಳು, ಅದೇ ರೀತಿ ದೇಶದಲ್ಲಿ ನಡೆಯುತ್ತಿರುವಂತಹ ಅಕ್ರಮ ಬಂಧನಗಳು, ಇತ್ತೀಚೆಗೆ ಜ್ಞಾನ್ ವ್ಯಾಪಿ ಮಸೀದಿಯ ಘಟನೆ ತಮಗೆಲ್ಲರಿಗೂ ಗೊತ್ತಿದೆ. ಉಜು ಕೊಳದಲ್ಲಿ ಇದ್ದಂತಹ ಒಂದು ಫೌಂಟನ್ ಅನ್ನ, ಕಾರಂಜಿಯನ್ನ ಶಿವಲಿಂಗ ಅಂತ ಹೇಳಿ ಸರ್ವೆ ಇಲಾಖೆಯ ಮುಖಾಂತರ ಆ ಮಸೀದಿಯನ್ನ ತಾತ್ಕಾಲಿಕವಾಗಿ ಅದರ ಒಂದು ಭಾಗವನ್ನ ಮುಚ್ಚುಗಡೆ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿದಂತಹ ಈ ದೇಶದ ವ್ಯವಸ್ಥೆ, ಇದರ ವಿರುದ್ಧ ಮಾತನಾಡಿದ ಕಾರಣಕ್ಕಾಗಿ ಮಹಾರಾಷ್ಟ್ರದ ಔರಂಗಾಬಾದ್ ನಲ್ಲಿ ಸುಮಾರು 15 ಪ್ರತಿಭಟನಾಕಾರರನ್ನ ಅಲ್ಲಿಯ ಪೊಲೀಸರು ಬಂಧಿಸಿಕೊಂಡು ಅವರನ್ನ ಜೀಪಿನಲ್ಲಿ ಕುಳ್ಳಿರಿಸಿಕೊಂಡು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮಹಾರಾಷ್ಟ್ರ ಪೊಲೀಸ್ ಅಂತ ಹೇಳಿದ್ರೆ ಭಾರತದಲ್ಲಿ ಅತ್ಯಂತ ಉತ್ತಮವಾದಂತಹ ಒಂದು ಪೊಲೀಸ್ ವ್ಯವಸ್ಥೆ ಅಂತ ಕೇಳಿ ಹೆಸರು ಪಡೆದಿರ್ತಕ್ಕಂತಹ ಒಂದು ಪೊಲೀಸ್ ವ್ಯವಸ್ಥೆ. ಅವರು ಈ ಒಂದು ಪ್ರತಿಭಟನಾಕಾರರ ಮುಖವನ್ನ ನೋಡಿ ಹೇಳುವಂತಹ ಒಂದು ಮಾತಿದೆ, ये लोग इतना भी नहीं डर रहे ना, ये लोग को हम जेल लेके जा रहा है, ये लोग नहीं डर रहा है. सोशल डेमोक्रेटिक पार्टी ऑफ इंडिया डरने वालों का पार्टी नहीं है. हम ಕಬಿ ನಹಿ ಡರೆಂಗೆ, ನಾವು ಯಾವತ್ತಿಗೂ ಕೂಡ ಭಯಪಡುವವರು ಅಲ್ಲ. ಖಂಡಿತವಾಗಿಯೂ ಈ ನಿಮ್ಮ ಉತ್ಸಾಹಗಳು, ಈ ನಮ್ಮ ಅವಕಾಶಗಳು ಮುಂದುವರಿಬೇಕಿದ್ರೆ ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದೊಂದು ಮನೆಯಲ್ಲೂ ಕೂಡ ಕನಿಷ್ಠ ಪಕ್ಷ ಒಬ್ಬೊಬ್ಬರಾದ್ರೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕ್ಯಾಡರ್ಗಳು ಇರುವಂತೆ ನೀವು ನೋಡಿಕೊಳ್ಳುವುದೇ ಆದರೆ ಈ ದೇಶದ, ಈ ರಾಜ್ಯದ, ಈ ಜಿಲ್ಲೆಯ ಪ್ರತಿ ಒಂದು ಹೃದಯದಲ್ಲಿ ಇರತಕ್ಕಂತಹ ಆ ಒಂದು ಭಯವನ್ನ ನೀಗಿಸಲಿಕ್ಕೆ ಖಂಡಿತವಾಗಿಯೂ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ರಾಜಕೀಯದ ಚಿತ್ರಣವನ್ನ ರಾಜ್ಯಾಧ್ಯಕ್ಷರು ಬಹಳ ಸ್ಪಷ್ಟವಾಗಿ ತಮ್ಮ ಮುಂದೆ ಇಟ್ಟರು. ಹಿಜಾಬ್ ವಿಚಾರದಲ್ಲಿ ಹಿಜಾಬ್ ದೊಡ್ಡ ಸಮಸ್ಯೆ. ಹಿಜಾಬ್ ಈ ದೇಶದಲ್ಲಿ ಅದೆಷ್ಟು ವರ್ಷಗಳಿಂದ ಅಂತಹ ಸುಂದರವಾದಂತಹ ಒಂದು ಸಂಸ್ಕೃತಿ ಯೋಗ್ಯವಾದಂತಹ ಒಂದು ಶಿರವಸ್ತ್ರದ ಆಗಿರ್ತಕ್ಕಂತಹ ಆ ಒಂದು ಹಿಜಾಬ್ ನಲ್ಲಿ ಈ ದೇಶದಲ್ಲಿ ಏನಾದ್ರೂ ಆಗಿದೆ? ಹಿಜಾಬ್ ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ಸಮಸ್ಯೆ ಆರಂಭವಾಗಿರುವಂತದ್ದು ಯಾವಾಗಂತ ಕೇಳಿದ್ರೆ, ಯಾವತ್ತು ಹಿಜಾಬಿನ ಹೆಸರಿನಲ್ಲಿ ಕೇಸರಿ ಶಾಲುಗಳು ಕಾಲೇಜನ್ನು ಪ್ರವೇಶಿಸುವ ಆ ಸಂದರ್ಭದಲ್ಲಿ ಮಾತ್ರ ಆಗಿರ್ತದೆ ಇಲ್ಲಿ ತಕರಾರು ಉದ್ಭವಿಸಿರುವಂತದ್ದು. ಹಾಗಾದ್ರೆ ಈ ಜನಸಮೂಹ ಹೇಳ್ಬೇಕು ಸಮಸ್ಯೆ ಇರುವುದು ಹಿಜಾಬ್ನಲ್ಲ ಅಥವಾ ಕೇಸರಿ ಶಾಲ್ನಲ್ಲ ಅಂತ ಹೇಳಿ. ನಿಜವಾದಂತಹ ಸಮಸ್ಯೆ ಇರುವುದು ಕೇಸರಿ ಶಾಲ್ ನಲ್ಲಿ. ನನ್ನ ಹಿಂದೂ ಸಹೋದರ ಅರ್ಥ ಮಾಡಿಕೊಳ್ಬೇಕು, ಆ ಕೇಸರಿ ಶಾಲ್ ಅನ್ನ ನಿಮ್ಮ ಬಜರಂಗ ದಳದ ಅಥವಾ RSS ನ ನಾಯಕರುಗಳು ಇವತ್ತಿಗೂ ಕೂಡ ಅವರ ಹೆಗಲ ಮೇಲೆ ಅದನ್ನ ಹಾಕಿಕೊಳ್ಳುವುದಿಲ್ಲ. ಇತ್ತೀಚೆಗೆ ಯೂನಿವರ್ಸಿಟಿಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಅಭಿಮಾನಿ ದೇವರು ಆಗಿರ್ತಕ್ಕಂತಹ, ನಿಮ್ಮೆಲ್ಲರ ನಾಯಕರಾಗಿರ್ತಕ್ಕಂತಹ ಕಲ್ಲಡ್ಕ ಪ್ರಭಾಕರ ಭಟ್ರವರು ಆ ಕಾರ್ಯಕ್ರಮದಲ್ಲಿ ಕೇಸರಿ ಸಾಲನ್ನ ಯಾವ ರೀತಿ ತಿರಸ್ಕರಿಸಿದ್ರು, ಅದನ್ನ ದೂಡಿ ಆಚೆ ಕಳಿಸಿದ್ರು ಅಂತ ಹೇಳಿ ನೀವು ಆ ವಿಡಿಯೋ ಕ್ಲಿಪ್ ಅನ್ನ ನೋಡಿದ್ದೀರಿ. ಅಂದ್ರೆ ಸಂಘ ಪರಿವಾರದ ನಾಯಕರುಗಳಿಗೆ, ಬ್ರಾಹ್ಮಣರುಗಳಿಗೆ ಕೇಸರಿ ಶಾಲ್ ಬೇಕಾಗಿಲ್ಲ. ಕೇಸರಿ ಶಾಲ್ ಅನ್ನ ಕೆಲವರ್ಗದ ಆ ಯುವಕರ ಹೆಗಲಿಗೆ ಹಾಕಿಕೊಂಡು ಸಂತೋಷ್ ಪಾಟೀಲ್ ಅನ್ನುವಂತಹ ವ್ಯಕ್ತಿ, ಬಿಜೆಪಿಯ ಕಾರ್ಯಕರ್ತ, ಯಾವ ರೀತಿ ಆ ನೇಣಿಗೆ ಕೊರಳನ್ನು ಒಡ್ಬೇಕಾಯಿತು ಅಂತಹ ಒಂದು ಸಂದೇಶವನ್ನಾಗಿರ್ತದೆ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಕೇಸರಿ ಸಾಲುಗಳು ನೀಡ್ತಾ ಇರುವಂತದ್ದು ಅನ್ನೋದನ್ನ ನಾವುಗಳು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಬಂಧುಗಳೇ. ಹಿಜಾಬ್ನ ಸಂದರ್ಭದಲ್ಲಿ ಬಹಳಷ್ಟು ವ್ಯಕ್ತಿಗಳು ಹೇಳಿದ್ರು, ಅದನ್ನ ಮಾತುಕತೆಯ ಮೂಲಕ ಬಗೆಹರಿಸಬಹುದಾಗಿತ್ತು, ಹೀಗಾಯ್ತು ಹಾಗಾಯ್ತು ಅಂತ ಹೇಳಿ. ಆದ್ರೆ ಹಿಜಾಬ್ನ ವಿಚಾರಗಳು ಮುಗಿದು ಹೋಗಿದೆ ಅಂತ ಕೇಳಿ ಬಹಳಷ್ಟು ಜನಗಳು ತಿಳ್ಕೊಂಡಿರಬಹುದು. ಹಿಜಾಬ್ ಪ್ರಕರಣ ಅದು ಮುಗಿದು ಹೋಗಿರುವಂತಹ ಪ್ರಕರಣ ಅಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ಲಿಕ್ಕಿದೆ ಈ
ಈ ಹಿಜಾಬ್ ಅನ್ನ ಮುಸ್ಲಿಂ ಸಮುದಾಯ ಎಷ್ಟು ಗೌರವಿಸುತ್ತದೆ ಮತ್ತು ಅದಕ್ಕೆ ಬೇಕಾಗಿ ಯಾವ ಪರಿತ್ಯಾಗಕ್ಕೂ ಕೂಡ ಸಿದ್ಧವಾಗ್ಲಿಕ್ಕಿದೆ ಅಂತ ಕೇಳಿ ಮುಂದಿನ ದಿನಗಳಲ್ಲಿ ನಾವು ತೋರಿಸಿಕೊಡ್ಲಿಕ್ಕಿದ್ದೇವೆ. ಎಲ್ಲಿ ಹಿಜಾಬ್ಗೆ ಅವಕಾಶಗಳಿಲ್ಲವೋ ಆ ಎಲ್ಲ ಇನ್ಸ್ಟಿಟ್ಯೂಷನ್ಗಳು, ಆ ಎಲ್ಲ ಕಾಲೇಜ್ಗಳು ಮುಂದಿನ ದಿನಗಳಲ್ಲಿ ಬಂದಾಗುವಂತಹ ಎಲ್ಲ ಸಾಧ್ಯತೆಗಳನ್ನ ಈ ರಾಜ್ಯ, ಈ ಜಿಲ್ಲೆ ಕಾಣ್ಲಿಕ್ಕಿದೆ ಅನ್ನುವಂತಹ ಸಂದೇಶವನ್ನ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಹತ್ಯಾ ರಾಜಕೀಯವನ್ನ ಮಾಡ್ತಾ ಇದೆ. ನರಗುಂದದಲ್ಲಿ ಸಮೀರನ್ನ ಹತ್ಯೆ ಆದಂತಹ ಸಂದರ್ಭದಲ್ಲಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಯಾವುದೇ ಚಿಂತೆ ಇಲ್ಲ. ಆದ್ರೆ ಶಿವಮೊಗ್ಗದಲ್ಲಿ ಹರ್ಷ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ಕೊಂದಂತಹ ಸಂದರ್ಭದಲ್ಲಿ ಅವರಿಗೆ 25 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡ್ತದೆ ಅಂತ ಹೇಳಿದ್ರೆ, ಈ ಒಂದು ತಾರತಮ್ಯ ರಾಜನೀತಿಯ ವಿರುದ್ಧ ನಾವುಗಳು ಒಂದಾಗಬೇಕಾಗಿದೆ. ನಿಮ್ಮ ಈ ಜಗ್ಗಕಟ್, ವ್ಯಾಪಾರ ಬಹಿಷ್ಕಾರ, ಮತಾಂತರ, ಈ ಒಟ್ಟಾರೆಯಾಗಿರುವಂತಹ ಈ ಒಂದು ನಿಮ್ಮ ಧರ್ಮ ದಂಗಲ್ನಲ್ಲಿ ಖಂಡಿತವಾಗಿಯೂ ಸೋತು ಹೋಗುವವರು ಅಥವಾ ಹೋರಾಟದಿಂದ ಹಿಂದೆ ಸರಿಯುವವರು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಮಕ್ಕಳು ಅಲ್ಲ ಅನ್ನುವುದನ್ನು ನಾವು ಹೇಳಬೇಕಾಗ್ತಿದೆ. ಧ್ವನಿವರ್ಧಕ ನಿಯಂತ್ರಣ ಕಾಯ್ದೆ ಹೆಸರಿನಲ್ಲಿ ಆಜಾನನ್ನ ಬ್ಯಾನ್ ಮಾಡಲು ಹೊರಟಂತಹ ನಮ್ಗೆ ಹೇಳಲಿಕ್ಕಿರುವಂತದ್ದು, ಆಜಾನನ್ನ ನೀವು ಇನ್ನು 10 ಜನ್ಮ ಎತ್ತಿ ಬಂದರೂ ಕೂಡ ಅದನ್ನ ಬ್ಯಾನ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಅದರ ಜೊತೆಗೆ ನಮ್ಮ ಸೋಕಾಲ್ಡ್ ರಾಜಕೀಯ ನಾಯಕರುಗಳಿಗೆ ಒಂದು ಕಿವಿ ಮಾತನ್ನ ಹೇಳ್ತೇನೆ. ಇಲ್ಲಿಯ ಸರ್ಕಾರಗಳು ಆದೇಶ ಹೊರಡಿಸುವುದಕ್ಕಿಂತ ಮೊದಲು ಅಥವಾ ಪೊಲೀಸ್ ಇಲಾಖೆ ಅಧಿಕೃತ ಸುತ್ತೋಲೆ ಬರುವುದಕ್ಕಿಂತ ಮೊದಲು ದಯವಿಟ್ಟು ನೀವು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡಿ ಅದನ್ನ ಬಂದ್ ಮಾಡಿ ಅಂತ ಹೇಳಿ ಗೋಕರಿಬೇಡಿ. ಅದನ್ನ ಮುಸ್ಲಿಂ ಸಮುದಾಯ ನಿರ್ಧರಿಸುತ್ತದೆ. ಅದು ಬೇಕಾ ಬೇಡವಾ ಅನ್ನುವಂಥದ್ದನ್ನ ಅದು ಮುಸ್ಲಿಂ ಸಮುದಾಯ ಅದನ್ನ ನಿರ್ಧರಿಸುತ್ತದೆ. ಅಥವಾ ಮುಸ್ಲಿಂ ಉಲೇಮಾಗಳ ಬಹುದೊಡ್ಡ ಒಂದು ಸಂಖ್ಯೆ ಇದೆ, ಅವರು ಅದನ್ನ ನಿರ್ಧರಿಸ್ತಾರೆ. ಅದು ಬಿಟ್ಟು ತರಾತುರಿಯಲ್ಲಿ ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ಕೆಲವೊಂದು ಉಲೇಮಗಳನ್ನ ಕುಳ್ಳಿರಿಸಿಕೊಂಡು ದಾರಿ ತಪ್ಪಿಸುವಂತಹ ಕೆಲಸ ಮಾತ್ರ ಮಾಡಬೇಡಿ. ಮಳಲಿ ಮಸೀದಿಯ ಬಗ್ಗೆ ಬಹಳ ಸುಂದರವಾಗಿ ಮಜೀದ್ ರವರು ಹೇಳಿದರು. ಮಳಲಿ ಮಸೀದಿಯನ್ನ ಅತಿಕ್ರಮಣ ಮಾಡುವಂತಹ ಒಂದು ಪ್ರಯತ್ನಗಳು ನಡೀತಾ ಇದೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಸಹೋದರರು ಬಹಳ ತಾಳ್ಮೆಯಿಂದ ಮತ್ತು ಪ್ರಬುದ್ಧತೆಯಿಂದ ಅದನ್ನ ವೀಕ್ಷಿಸ್ತಾ ಇದ್ದಾರೆ, ಏನೆಲ್ಲ ನಡೆಯಲಿ ಅಂತ ಹೇಳಿ. ಬಹುಶಃ ಇಲ್ಲಿಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ತಿಳ್ಕೊಂಡಿರಬಹುದು, ಈ ಜಿಲ್ಲೆಯ ಜನತೆ, ಮುಸ್ಲಿಂ ಜನತೆ ಬೆದರಿದೆ, ಅದಕ್ಕೆ ಶಾಂತವಾಗಿದೆ, ನಾವು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತಹ ಒಂದು ಚಿಂತೆಯಲ್ಲಿದೆ. ಆದ್ರೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಪ್ರತ್ಯಾಪಿಸಿದಂತೆ ಮಳಲಿ ಮಸೀದಿಯ ಒಂದು ಇಟ್ಟಿಗೆಯೂ ಕೂಡ ನಾವು ನಿಮಗೆ ಬಿಟ್ಟು ಕೊಡುವುದಿಲ್ಲ. ನಮ್ಮ ಜೀವವನ್ನ ಬಲಿಯರ್ಪಿಸಿ ಆಗಿದ್ರು ಕೂಡ ನಮ್ಮ ಜಿಲ್ಲೆಯ ಆ ಒಂದು ಮಳಲಿ ಮಸೀದಿಯನ್ನ ನಾವು ಉಳಿಸಿಕೊಳ್ತೇವೆ. ಬಾಬರಿ ಮಸೀದಿಯ ಆದೇಶ, ಸುಪ್ರೀಂ ಕೋರ್ಟ್ ನ ಆದೇಶದಲ್ಲಿ ಸುಮ್ಮನಿದ್ದಂತಹ ಸಮುದಾಯ ಮತ್ತೆ ಅದಷ್ಟು ಮಸೀದಿಗಳ ಲೀಸ್ಟ್ ಮಾಡಿಕೊಂಡು ಜ್ಞಾನವ್ಯಾಪಿ ಅಥವಾ ಚಿಕ್ಕಮಗಳೂರು ಅಥವಾ ಇನ್ನಷ್ಟು ಮಸೀದಿಗಳ ಲೀಸ್ಟ್ ಅನ್ನ ಮಾಡಿಕೊಂಡು ನೀವು ಬಾಬರಿ ಮಸೀದಿಯ ರೀತಿಯಲ್ಲಿ ಅದನ್ನು ಷಡ್ಯಂತ್ರದಿಂದ ನಿಮ್ಮ ಕೈವಶ ಮಾಡಬಹುದು ಅನ್ನುವಂತಹ ಪರಿಕಲ್ಪನೆಯನ್ನ ಇಟ್ಟುಕೊಂಡಿದ್ರೆ ಅದನ್ನ ಬಿಟ್ಟು ಬಿಡಿ. ಯಾಕೆಂತ ಹೇಳಿದ್ರೆ ನಿಮ್ಮನ್ನ ಎದುರಿಸ್ತಾ ಇರುವಂತದ್ದು ನಿಮ್ಮ ಸಾರ್ವರ್ಕರ್ನ ಸಂತತಿಗಳಲ್ಲ, ಬದಲಾಗಿ ಶಕೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್ ರವರ ಸಂತತಿಗಳಾಗಿರ್ತಾರೆ. ನಾವು ಒಮ್ಮೆಯೂ ಕೂಡ ಅದನ್ನ ನಿಮ್ಗೆ ಬಿಟ್ಟು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮಸೀದಿಯ ಹೆಸರಿನಲ್ಲಿ ತಾಂಬೂಲ ಸೇವೆಯನ್ನ ಮಾಡ್ತಾನೆ ಇಲ್ಲೊಬ್ಬ. ಆ ತಾಂಬೂಲ ಸೇವೆಯನ್ನ ಮಾಡುವಂತಹ ವ್ಯಕ್ತಿಗೆ ನಾನು ಹೇಳ್ತೇನೆ, ತಾಂಬೂಲ ಸೇವೆಯನ್ನ ನೀನು ಮಾಡಬೇಕಾಗಿರುವಂತದ್ದು ನಿನ್ನ ಹತ್ರ ಸಹಾಯ ಅಂತ ಯಾಚಿಸಿ ಬಂದಂತಹ ನಿನ್ನದೇ ಧರ್ಮದ ಹೆಣ್ಣು ಮಕ್ಕಳನ್ನ 4 ರೂಮಿನ ಗೋಡೆಯಲ್ಲಿ ಕುಳಿತು ಅವರ ಶೀಲವನ್ನ ಹರಣ ಮಾಡಿದಂತಹ ಅದಷ್ಟು ಘಟನೆಗಳಿದೆಯಲ್ಲ, ಅವೆಲ್ಲವನ್ನು ಕೂಡ ಒಮ್ಮೆ ಮೆಲುಕು ಹಾಕಿಸಿಕೊಂಡು ನೆನಪಿಸಿಕೊಂಡು ನಿನ್ನದೇ ಸಮುದಾಯದ ಯುವತಿಯರಾಗಿರ್ತಾರೆ ಮಾಧ್ಯಮದ ಮುಂದೆ ಅವರ ವೇದನಾಜನಕವಾದಂತಹ ಕಥೆಯನ್ನ ಹೇಳಿರುವಂತದ್ದು, ಅದನ್ನ ನಿನ್ನ ತಾಂಬೂಲದ ಆ ಪ್ರಶ್ನೆಯಲ್ಲಿ ಇಟ್ಟರೆ ನಿನ್ನ ಮತ್ತಷ್ಟು ಕರಾಲ ಮುಖಗಳು ಬಹಿರಂಗಗೊಳ್ಳಬಹುದು ಅಂತ
ಕೇಳಿ ಆ ವ್ಯಕ್ತಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ತಾಂಬೂಲ ಪ್ರಶ್ನೆ ಇಡುವಂತಹ ಸಂದರ್ಭದಲ್ಲಿ ತಾಂಬೂಲ ಪ್ರಶ್ನೆಗಳಿಗೆ ಪರಿಹಾರವಾಗಿ ಅದನ್ನ ಹೊರಗಚ್ಚನೆ ಪ್ರಶ್ನೆಯ ಮೂಲಕ ಪರಿಹಾರ ಒದಗಿಸ್ತೇವೆ ಅಂತ ಹೇಳುವಂತಹ ಬಹಳಷ್ಟು ಜನರಿದ್ದಾರೆ. ಬಂಧುಗಳೇ, ಇಲ್ಲಿ ತಾಂಬೂಲ ಪ್ರಶ್ನೆಗಳಿಗೆ ಅಥವಾ ಇಲ್ಲಿಯ ವ್ಯಕ್ತಿಗಳ ನಾಯಕರುಗಳ ರಾಜಕೀಯ ನಾಯಕರುಗಳ ಮನಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ, ಬಜರಂಗ ದಳದ ಕಾರ್ಯಕರ್ತರಿಗೆ ಕ್ಷಮೆಯನ್ನ ನೀಡುತ್ತಾ ಮುಸ್ಲಿಂ ನಾಯಕರುಗಳನ್ನ ಜೈಲುಗಟ್ಟುವಂತಹ ಆ ಒಂದು ಮನಸ್ಥಿತಿಯವರಿದ್ದಾರಲ್ಲ, ಖಂಡಿತವಾಗಿಯೂ ನಿಮ್ಮ ಈ ದ್ವಿಮುಖ ಧೋರಣೆಯನ್ನ ನೀವು ಬಿಟ್ಟು ಬಿಡಿ. ಇಲ್ಲಂತ ಹೇಳಿದ್ರೆ ರಾಜಕೀಯದಿಂದ ನಿವೃತ್ತ ಮಾಡಿಕೊಂಡು ನೀವು ಸಂಪಾದನೆ ಮಾಡಿದಂತಹ ಆ ಸಾವಿರಾರು ಕೋಟಿ ಇದೆಯಲ್ಲ, ಅದರಲ್ಲಿ ನೆಮ್ಮದಿಯಾದಂತಹ ಜೀವನವನ್ನ ಮಾಡಿ ಸುಮ್ಮನೆ ಈ ಸಮುದಾಯದ ಮಧ್ಯೆ ಇದ್ದುಕೊಂಡು ಈ ಸಮುದಾಯವನ್ನ ದಾರಿ ತಪ್ಪಿಸುವಂತಹ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ದಯವಿಟ್ಟು ಮಾಡಬೇಡಿ ಅಂತ ಕೇಳಿ ಈ ಒಂದು ವೇದಿಕೆಯ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಬೇಸರದಿಂದ ಹೇಳ್ತಾ ಇದ್ದೇನೆ, ಇವರು ಮಸೀದಿಯ ವಿಚಾರ ಬರುವಾಗ ಏನೋ ಭಿಕ್ಷೆ ಬೇಡಿದ ರೀತಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾರೆ. ಯಾಕೆ ನಿಮಗೆ ಧೈರ್ಯವಾಗಿ ಹೇಳಲಿಕ್ಕೆ ಆಗುತ್ತಾ ಇಲ್ಲ? 1991 ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ನ ಜೊತೆ ನಾವು ನಿಲ್ತೇವೆ. ವರ್ಷಿಪ್ ಆಕ್ಟ್ ನಲ್ಲಿ ಏನಾಗಬೇಕು ಅದನ್ನ ಮಾಡಬೇಕು. ಈ ವ್ಯಕ್ತಿಯನ್ನ ತಾಂಬೂಲ ಪ್ರಶ್ನೆ ಮಾಡಿದಂತಹ ವ್ಯಕ್ತಿಯನ್ನ ಒತ್ತು ಜೈಲಿಗೆ ಹಾಕಬೇಕು. ಪ್ರಮೋದ ಮುತಾಲಿಕ್ ನನ್ನ ಸೆಂಟ್ರಲ್ ಜೈಲಿಗೆ ಕಳಿಸಬೇಕು, ಅಥವಾ ಇಲ್ಲಿರ್ತಕ್ಕಂತಹ ಸಂಘ ಪರಿವಾರವನ್ನ ದೇಶದ್ರೋಹದ ಕೇಸ್ನ ಮೇಲೆ ಬಂಧಿಸಬೇಕು ಅಂತ ಕೇಳಿ ನಿಮ್ಮಿಂದ ಹೇಳಲಿಕ್ಕೆ ಸಾಧ್ಯ ಆಗದಿದ್ದರೆ ನೀವು ದಯವಿಟ್ಟು ಈ ರಾಜಕೀಯ ನಿವೃತ್ತಿಯನ್ನ ಪಡೆದುಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈ ವಿಚಾರಗಳನ್ನ ಬಹಿರಂಗವಾಗಿ ಹೇಳಿದ್ರೆ, ಇದರ ವಿರುದ್ಧ ಹೋರಾಟವನ್ನ ಮಾಡಿದ್ರೆ ನಮ್ಮ ನಾಯಕರುಗಳ ಮೇಲೆ ಕೇಸ್ ದಾಖಲಿಸಲಾಗ್ತದೆ, ಅವರನ್ನ ಬಂಧಿಸಲಾಗ್ತದೆ. ಈ ವೇದಿಕೆಯಲ್ಲಿ ಕೂಡ ಇದ್ದಾರೆ ಉಡುಪಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ನಜೀರ್ ಅವರ ಹೋಟೆಲ್ ಅನ್ನ ಧ್ವಂಸ ಮಾಡಿಸಲಾಗ್ತದೆ. ಶ್ರೀನಿವಾಸ್ ಬಾಳೆಕಾಯಿ ಅವರನ್ನ ಗೂಂಡ ಕಾಯ್ದೆಯ ಮೇಲೆ ಜೈಲಿಗಟ್ಟಲಾಗ್ತದೆ. ಉಪ್ಪಿನಂಗಡಿಯ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಅನ್ನುವಂತಹ ಕಾರಣಕ್ಕಾಗಿ ಕುಕ್ಕಳ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತಹ ಹನೀಫ್ ಪೂಂಜಾಲ್ ಕಟ್ಟೆಯನ್ನ ಜೈಲಿಗೆ ಅಟ್ಟಲಾಗ್ತದೆ. ಅದೇ ರೀತಿ ಬಜರಂಗಿಗಳು ಕಾಲೇಜ್ ಕ್ಯಾಂಪಸ್ ನಲ್ಲಿ ಒಂದು ಮುಸ್ಲಿಂ ವಿದ್ಯಾರ್ಥಿನಿಗೆ ಕಿರುಕುಳ ನೀಡಿದಂತಹ ಸಂದರ್ಭದಲ್ಲಿ ಅದರ ವಿರುದ್ಧ ಧ್ವನಿ ಎತ್ತಿದ ಕಾರಣಕ್ಕಾಗಿ ಹಿಬಾ ಫಾತಿಮಾ ಅನ್ನುವಂತಹ ವ್ಯಕ್ತಿಯ ಮೇಲೆ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಕೇಸ್ ದಾಖಲಿಸ್ತಾರೆ ಅಂತ ಹೇಳಿದ್ರೆ, ಈಗಾಗಲೇ ಅಲ್ಫೋನ್ಸ್ ಫ್ರಾಂಕ್ ಅವರು ಒಂದು ಮಾತನ್ನ ಹೇಳಿದ್ರು. ಇಡೀ ಕೋಮು ಗಲಭೆಗೆ ಪ್ರೇರಣೆಯನ್ನ ನೀಡುವಂತಹ ಹಲವಾರು ಜಿಲ್ಲೆಯಲ್ಲಿ ನಿಷೇಧಕ್ಕೆ ಒಳಗಾದಂತಹ ಪ್ರಮೋದ ಮುತಾಲಿಕ್ನಿಗೆ ಈ ಜಿಲ್ಲೆಯಲ್ಲಿ ರಾಜ್ಯ ಮರ್ಯಾದೆ ಸಿಗ್ತದೆ ಅಂತ ಹೇಳಿದ್ರೆ, ಈ ಜಿಲ್ಲೆಯ ಪೊಲೀಸ್ ಇಲಾಖೆ RSS ನ ಬೂಟು ನೆಕ್ಕುವಂತಹ ಕೆಲಸವನ್ನ ಮಾಡ್ತಾ ಇದೆ. ಬ್ರಿಟಿಷರ ಬೂಟು ನೆಕ್ಕಿದಂತಹ RSS ನ ಬೂಟನ್ನ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ನೆಕ್ತಾ ಇದೆ ಅಂತ ಹೇಳಿದ್ರೆ ನಾಚಿಕೆ ಆಗ್ತದೆ. ನಿಮ್ದು ಒಂದು ಧರ್ಮನ, ನಿಮ್ಮ ಬಗ್ಗೆ ಸಂಶಯ ಮೂಡ್ತಾ ಇದೆ. ನಿಮ್ಮ ಪಾಕಿ ಯೂನಿಫಾರ್ಮ್ ನಲ್ಲಿರುವಂತಹ ಖಡಕ್ ಹಿಸ್ಟ್ರಿ ಏನಿದೆ ಅದು ಬಿಜೆಪಿಯ 40% ದುಡ್ಡಿನಿಂದ ಹಾಕಿರುವಂತದ್ದು ಅನ್ನುವಂತಹ ಸಂಶಯ ನಮಗೆ ಮೂಡ್ತಾ ಇದೆ ನಿಮ್ಮ ನಡೆಗಳಿಂದಾಗಿ. ದಯವಿಟ್ಟು ತಿದ್ದುಕೊಳ್ಳಿ. ಯಾಕೆಂತ ಹೇಳಿದ್ರೆ ಈ ರಾಜ್ಯದ ಅದಷ್ಟು ಕೋಟಿ ಜನತೆಯ ಋಣ ನಿಮ್ಮ ಮೇಲಿದೆ. ನಿಮಗೆ ತಿಂಗಳು ನಿಮ್ಮ ಹೆಂಡತಿ ಮಕ್ಕಳನ್ನ ಸಾಕ್ಲಿಕ್ಕೆ ನಿಮ್ಮ ಖಾತೆಗೆ ಹಣ ಜಮಾವಣೆ ಆಗ್ತಾ ಇರುವಂತದ್ದು RSS ನ ಬ್ಯಾಂಕ್ ನ ಖಾತೆಯಿಂದ ಅಲ್ಲ, ಬದಲಾಗಿ ಅದು ನಾವು ಬೆವರು ಸುರಿಸಿ ದುಡಿದಂತಹ ದುಡ್ಡಿನ ತೆರಿಗೆ ಹಣದಿಂದ ಆಗಿರ್ತದೆ ಅನ್ನೋದನ್ನ ನಿಮಗೆ ನೆನಪಿಸಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಬಗ್ಗೆ ಹೆಚ್ಚು ಮಾತನಾಡುವಂತಹ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ತನ್ನ ಜೀವನದ ಹೊಟ್ಟೆಪಾಡಿಗಾಗಿ ಜನರು ಏನೆಲ್ಲ ಮಾಡ್ತಾರೆ, ಅದೇ ರೀತಿ ವೇಶ್ಯಾವೃತ್ತಿಯನ್ನ ಮಾಡುವಂತಹ ಒಂದು ವಿಭಾಗ ಇದೆ. ಅವರ ಏನೋ ಕಷ್ಟಕ್ಕೆ ಬೇಕಾಗಿ ಆ ವೇಶ್ಯಾವಟಿಕೆಯನ್ನ ಮಾಡ್ತಾ ಇದ್ದಾರೆ. ಆ ವೇಶ್ಯಾವಾಟಿಕೆಯ ಪಿಂಪುಗಳನ್ನ ಅಥವಾ ಆ ವೇಶ್ಯರಿಂದಲೂ ಕೂಡ ಇವರು ಹಫ್ತವನ್ನು ಪಡೆಯದೆ ಬಿಟ್ಟಿಲ್ಲ. ಅಂತಹ ವ್ಯಕ್ತಿಗಳಾಗಿರ್ತದೆ ಈ ಒಂದು ಪೊಲೀಸ್ ಇಲಾಖೆಯವರು. ಇವರ ನಡೆ ನಮಗೆ ನಾಚಿಕೆ ಆಗ್ತದೆ. ಇಡೀ ಜಿಲ್ಲೆಗೆ ಅವಮಾನವಾಗುವಂತಹ ಆ ಒಂದು ರೀತಿಯಲ್ಲಿ ಇವರು ಹೇಳ್ತಾರೆ. ಇಲ್ಲಿ ಶಸ್ತ್ರಾಸ್ತ್ರ ತರಬೇತಿ ಕೊಟ್ಟಂತಹ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯ SP ಹೇಳ್ತಾನೆ, ಅದು ಏರ್ ಗನ್, ಅದಕ್ಕೆ ಅನುಮತಿ ಬೇಕಾಗಿಲ್ಲ, ಶಸ್ತ್ರಾಸ್ತ್ರಕ್ಕೆ ಅನುಮತಿ ಬೇಕಾಗಿಲ್ಲ. ಅದು ಏರ್ ಗನ್ ಆಗ್ಲಿ ಮಣ್ಣಾಗಟ್ಟಿ ಆಗ್ಲಿ ನಮಗೆ ಭಯ ಇಲ್ಲ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಭಯ ಇಲ್ಲ. AK-47 ಗೆ ಹೆದರಿದವರಲ್ಲ. ಇನ್ನು ನಿಮ್ಮ ಏರ್ ಗನ್ ಗೆ ಹೆದರ್ತೇವಾ?
ನಿಮ್ಮನ್ನ ಎದುರಿಸಲಿಕ್ಕೆ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಏನಿದ್ರು ಕೂಡ ನಾವು ಸಜ್ಜಾಗಿದ್ದೇವೆ. ಆದ್ರೆ ನೀವು ಯಾವ ಸ್ಥಾನದಲ್ಲಿ ಕುಳಿತು ಮಾತನಾಡ್ತಾ ಇದ್ದೀರಾ ಅನ್ನೋದನ್ನ ಆಲೋಚನೆ ಮಾಡಿ ಬಂಧುಗಳೇ, ಈ ಕಾರಣಕ್ಕಾಗಿ ನಾವು ಎಸ್ಡಿಪಿಐ ಒಂದೇ ಪರ್ಯಾಯ ಅನ್ನುವಂತಹ ಘೋಷಣೆಯೊಂದಿಗೆ ಈ ಸಮಾವೇಶವನ್ನ ಮಾಡ್ತಾ ಇದ್ದೇವೆ. ಈ ಸಮಾವೇಶದ ಉದ್ದೇಶ ನಾನು ಹೇಳ್ತಾ ಇರುವುದು, ಈ ಎಲ್ಲ ಘಟನೆಗಳನ್ನ ಬದಲಾಯಿಸಲಿಕ್ಕೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ ಅಥವಾ ಎಸ್ಡಿಪಿಐ ಇಂದ ಮಾತ್ರ ಸಾಧ್ಯ ಇದೆ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿ ಮನಸ್ಸುಗಳು ಬದಲಾಗಬೇಕು. ನಮ್ಮ ಕಲ್ಪನೆಯ ಸಾಮ್ರಾಜ್ಯದಿಂದ ಹೊರಗೆ ಬರಬೇಕು. ಮತ್ತೆ ಇಲ್ಲಿ ಕಾಂಗ್ರೆಸ್ ಅಥವಾ ಜಾತ್ಯತೀತ ಪಕ್ಷಗಳು ಅಧಿಕಾರಕ್ಕೆ ಬರ್ತದೆ ಅನ್ನುವಂತಹ ಪರಿಕಲ್ಪನೆಯಿಂದ ಹೊರತು ಬಂದು ನಾವೆಲ್ಲರೂ ಒಗ್ಗಟ್ಟಾಗಿ, ನಾವೆಲ್ಲರೂ ಒಂದಾಗಿ ನಮ್ಮ ಮತದ ಮೌಲ್ಯವನ್ನ, ನಮ್ಮ ಓಟಿನ ಮೌಲ್ಯವನ್ನ ತಿಳಿಸುವಂತಹ ಒಂದು ಪ್ರಕ್ರಿಯೆಗೆ ನಾವು ಒಳಗಾಗಬೇಕಾಗಿದೆ. ನಮ್ಮ ಸಂಘಟನೆ, ನಮ್ಮ ಒಳಗಿನ ಕಚ್ಚಾಟ ಇವೆಲ್ಲವನ್ನು ಕೂಡ ಮರೆತು ಒಗ್ಗಟ್ಟಾದಂತಹ ಒಂದು ಹೋರಾಟದಿಂದ ಮಾತ್ರವೇ ಈ ಒಂದು ಪರ್ಯಾಯ ಒಂದು ವ್ಯವಸ್ಥೆ ಸಾಧ್ಯ ಅನ್ನುವಂತಹ ನಂಬಿಕೆಯನ್ನ ಇಟ್ಟುಕೊಂಡಿರುವಂತದ್ದು. ಇಲ್ಲಿರ್ತಕ್ಕಂತಹ ಬಜರಂಗ ದಳದವರಿಗೆ, ಇಲ್ಲಿರ್ತಕ್ಕಂತಹ ಸಂಘ ಪರಿವಾರದವರಿಗೆ, ಇಲ್ಲಿರ್ತಕ್ಕಂತಹ ಪೊಲೀಸ್ನವರಿಗೆ, ಅದೇ ಇಲ್ಲಿರ್ತಕ್ಕಂತಹ ಶಾಂತ ಪ್ರಿಯರಿಗೆ ಎಲ್ರಿಗೂ ಕೂಡ ನಾನು ಹೇಳುವಂತಹ ಒಂದು ಮಾತಿದೆ ಬಂಧುಗಳೇ. ತಮ್ಮಲ್ಲಿ ನಾವು ಖಂಡಿತವಾಗಿಯೂ ಗಲಭೆ ಪ್ರಿಯರಲ್ಲ. ನಮಗೆ ಗಲಭೆಗಳು, ಕೊಲೆಗಳು, ಪ್ರತೀಕಾರಗಳು ನಮಗೆ ಇಷ್ಟ ಇಲ್ಲ. ಒಂದು ಉತ್ತಮ ಭವಿಷ್ಯವನ್ನ ಕಂಡುಕೊಳ್ಳಲಿಕ್ಕೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹವಣಿಸ್ತಾ ಇದೆ. ಆದ್ದರಿಂದ ಇಲ್ಲಿರ್ತಕ್ಕಂತಹ ಆದಷ್ಟು ವ್ಯಕ್ತಿಗಳೊಂದಿಗೆ, ಸಂಘ ಪರಿವಾರದೊಂದಿಗೆ, ಇಲ್ಲಿರ್ತಕ್ಕಂತಹ ಎಲ್ಲರೊಂದಿಗೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಹೇಳಲಿಕ್ಕಿರುವಂತದ್ದು, ವೈಲೆನ್ಸ್. We don't like it. We avoid. But violence like us, we cannot avoid. Jai India, Jai SD.